ರೂಪೇಶ್ನ ಸಕ್ಸಸ್ ಇಸ್ ಮೈ ಮೆಮೊರಿ. ಯಾಕಂತ ಹೇಳಿದರೆ ಒಂದು ವೇಳೆ ಅವ್ನು ಹಾರ್ಡ್ ವರ್ಕ್ ಮಾಡಿ ಮಾಡಿ ಅವನಿಗೆ ಸಕ್ಸಸ್ ಸಿಗದಿದ್ದರೆ ಅದು ಧರ್ಮ ಅಲ್ಲ. ಆ್ಯಕ್ಚುಲಿ ತುಂಬ ಶೋಸ್ ಮಾಡ್ತಿದ್ದ ಆ್ಯಂಡ್ ಸೋಲೋ ಆಗಿ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತಿದ್ದ. ವಿ ಟು ಅಡ್ಮೈರ್ ಹಿಮ್. ಆಗ್ಬೋದು ಮಾರ್ರೆ, ಅವ ಒಬ್ಬನೇ ಏನೆಲ್ಲ ಮಾಡ್ತಾನೆ ಆ ಥರ ಎಲ್ಲ ಅಂದ್ಕೊಂಡಿದ್ದೆ ನಾನು. ಸೊ ಆವಾಗ ಗಿರ್ಗಿಟ್ ಕೂಡ ಆಗಿರಲಿಲ್ಲ. ಬಟ್ ಆ ಸೆಟ್ಟಲ್ಲಿ ನಾನು ಮತ್ತು ರೂಪೇಶ್ ತುಂಬ ಕ್ಲೋಸ್ ಆದ್ವಿ ಆ್ಯಂಡ್ ವಿ ಥಾಟ್ ವಿ ಶುಡ್ ಮೇಕ್ ಅ ಫಿಲ್ಮ್ ಟುಗೆದರ್. ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ಮಾಡಬೇಕು ಅವನಿಗೆ. ಸುಮ್ಮನೆ ಕೂತ್ಕೊಂಡು ಮಲಗುವಂಥ ವಿಷಯನೇ ಇಲ್ಲ ಅವನ ಹತ್ರ, ಏನಾದರೂ ಮಾಡ್ತಾ ಇರಬೇಕು ಅಂತ. ಯಾರು ಶತ್ರುಗಳೇ ಇಲ್ಲ ಅವನಿಗೆ, ಎಲ್ಲರೂ ಫ್ರೆಂಡ್ಸ್ ಆಗಿರ್ತಾರೆ. ಅದೊಂದು ಮ್ಯಾಜಿಕ್ ಅವನದು. ನನಗೊಂದು ಭಾರಿ ಡೌಟ್ ಇತ್ತು, ಅಂದರೆ ಆ ಮನುಷ್ಯ ರೂಪೇಶ್ ಒಬ್ಬನೇ ಎಲ್ಲೋ, ಅಂದರೆ ಸುಮ್ಮನೆ ಒಂದು ರೂಮಲ್ಲಿ ಕೂತ್ಕೊಂಡು ಹಾಲಲ್ಲಿ ಕೂತ್ಕೊಂಡು ಆ ಥರ ನೋಡಲೇ ಇಲ್ಲ ನಾನು. ಬಟ್ ನಾನು ಅಂದ್ಕೊಂಡೆ ಇವನು ಬಿಗ್ ಬಾಸ್ ಹೋಗ್ಬೇಕಾದ್ರೆ ಹೆಂಗಪ್ಪ ಮ್ಯಾನೇಜ್ ಮಾಡ್ತಾನೆ ಇದನ್ನೆಲ್ಲ ಅಂತ. ಬಟ್ ದ ವೇ ಹಿ ಹ್ಯಾಸ್ ಶೋನ್ ಇಸ್ ಪರ್ಫಾರ್ಮೆನ್ಸ್ ಫ್ರಮ್ ಡೇ 1 ಟು ನಿನ್ನೆವರೆಗೆ, ಇಟ್ಸ್ ಅಮೇಝಿಂಗ್. ಎಲ್ರಿಗೂ ನಮಸ್ಕಾರ, ನಾನು ವಿನೀತ್ ಕುಮಾರ್. ನಮಗೆಲ್ಲ ಹೆಮ್ಮೆಯ ವಿಷಯ, ನಮ್ಮ ಫ್ರೆಂಡ್ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ, ರಾಕ್ ಸ್ಟಾರ್ ಅಂತಲೇ ಕರೆಯೋದು ನಾನು ಅವ್ರನ್ನ. ಬಿಗ್ ಬಾಸಲ್ಲಿ ಭಾಳ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟು ಟಾಪ್ ಲಿಸ್ಟಲ್ಲಿದ್ದಾರೆ. ಸೊ ನಮಗೆ, ನಮ್ಮ ತುಳುನಾಡಿನವರಿಗೆ ತುಂಬ ಹೆಮ್ಮೆ. ಅದೇ ರೀತಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ, ಯಾಕೆ ರಾಕ್ ಸ್ಟಾರ್ ಎಲ್ರಿಗೂ ಇಷ್ಟ ಆಗ್ತಾರೆ ಅಂತ ಹೇಳಿದರೆ ಅವರ ನೇಚರ್ ಆ್ಯಂಡ್ ಹೇಗೆ ಜನರ ಜೊತೆ ಇರ್ತಾರೆ. ಯಾರು ಶತ್ರುಗಳೇ ಇಲ್ಲ ಅವನಿಗೆ, ಎಲ್ಲರೂ ಫ್ರೆಂಡ್ಸ್ ಆಗಿರ್ತಾರೆ. ಅದೊಂದು ಮ್ಯಾಜಿಕ್ ಅವನದು. ಅದು 1 ದಿನ 2 ದಿನ 3 ದಿನ ಆ್ಯಕ್ಟಿಂಗ್ ಮಾಡಿ ಆ ಥರ ಮಾಡ್ಬೋದು. ಬಟ್ ಇಷ್ಟು ದಿವಸ ನಿಮಗೆ ಗೊತ್ತಾಗುತ್ತೆ ನೋಡಿದವ್ರಿಗೆಲ್ಲ, ಆ ಮನೆಯಲ್ಲಿ ಹೇಗೆ ಎಲ್ಲರ ಜೊತೆ ಒಂದು ಹೊಂದಾಣಿಕೆನ ಇಟ್ಕೊಂಡು ಹಂಚ್ಕೊಂಡು ಪ್ರೀತಿ ಹಂಚ್ಕೊಂಡು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಈಸ್ ವೆರಿ ಸ್ಪೆಷಲ್. ನೋ ಡೌಟ್ ಅವರು ಫೈನಲಲ್ಲಿ ಇದ್ದಾರೆ ಅಂಥೇಳಿ. ಹೀ ಶುಡ್ ಬಿ ಆ್ಯಂಡ್ ಹೀ ಡಿಸರ್ವ್ಸ್. ನನ್ನ ಫ್ರೆಂಡ್ ಅಂತ ಮಾತ್ರ ಹೇಳ್ತಾ ಇಲ್ಲ, ಬಟ್ ವೆರಿ ಸ್ವೀಟ್ ಪರ್ಸನ್ ಹಾಗೆ. ಆ್ಯಂಡ್ ಈಸ್ ಆ್ಯನ್ 1 ಮ್ಯಾನ್ ಆರ್ಮಿ ಯಾವಾಗಲೂ. ಆ್ಯಂಡ್ ಯಾರೂ ಇಲ್ಲ ಅವನ ಜೊತೆ, ಬಟ್ ಎಲ್ಲರೂ ಇದ್ದಾರೆ. ಇದು 2 ಕಾನ್ಸೆಪ್ಟ್ ವೆರಿ ಡಿಫ್ರೆಂಟ್. ಅಂದರೆ ಅವ್ನು ಏನಾದರೂ ಮಾಡೋದಾದರೆ ಒಬ್ಬನೇ ಹೋಗಿ ಮಾಡ್ತಾನೆ, ಬಟ್ ಎಲ್ಲರೂ ಅವನ ಜೊತೆ ಸೇರಿಕೊಳ್ತಾರೆ. ಅದೊಂದು ಪ್ಲಸ್ ಪಾಯಿಂಟ್ ಅವನದು. ಸೊ ಬೇಸಿಕ್ಲಿ ನನ್ನ ಡಿಗ್ರಿ ಡೇಸಿಂದ ಕಾಲೇಜಿದು ಆಲ್ಮೋಸ್ಟ್ ಈಗ ನಮ್ಮ 10 ಇಯರ್ಸ್ ಆಯಿತು ಡಿಗ್ರಿ ಆಗಿ. ಅಷ್ಟೇನು ದೊಡ್ಡ ಏಜ್ ಆಗಿಲ್ಲ ನನಗೂ ಅವನಿಗೂ. ಆದರೂ ಸ್ಟಿಲ್ ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದಾನೆ. ಆವಾಗ ನಮ್ಮ ಒಂದು ಬಾಂಡಿಂಗ್ ಅಷ್ಟು ಕ್ಲೋಸ್ ಇರಲಿಲ್ಲ. ಹಿ ಹ್ಯಾಡ್ ಸಪ್ರೇಟ್ ಟೀಮ್, ಅವ್ರದ್ದೊಂದು ಬೇರೆಯೇ ಟೀಮ್ ಇತ್ತು, ನಮ್ಮದೊಂದು ಬೇರೆಯೇ ಟೀಮ್ ಇತ್ತು. ಬಟ್ ಆವಾಗಿಂದ ಸ್ಟ್ರಗ್ಲಿಂಗ್ ಡೇಸನ್ನು ನಾನು ನೋಡ್ತಾ ಬಂದಿದ್ದೇನೆ. ಒಂದು ಆ್ಯಂಕರ್ ಆಗಿ ಏನೆಲ್ಲ ಮಾಡಬೇಕು, ಯಾವ ಒಂದು ಸ್ಟೇಜ್ ಅವನಿಗೆ ಸಿಗಬೇಕು, ಏನೆಲ್ಲ ಮಾಡಬೇಕು, ಎಲ್ಲಿ ಹೋಗಬೇಕು, ಅದನ್ನೆಲ್ಲ ಅವನಿಗೆ ಗೊತ್ತಿತ್ತು. ಬಟ್ ಅದು ಸಿಗ್ತಾ ಇರಲಿಲ್ಲ ಅವನಿಗೆ. ಬಟ್ 1 ಡೇ ಆಫ್ಟರ್ ನಮ್ಮ ಟಿ ವಿಗೆಲ್ಲ ಸೇರಿದ ಮೇಲೆ, ಇಲ್ಲಿ ಲೋಕಲ್ ಚಾನಲ್ ಇದೆ, ಅಲ್ಲಿ ಸೇರಿದ ಮೇಲೆ ಅವನಿಗೊಂದು ಸ್ಟೆಪ್ ಸಿಕ್ಕಿದರೆ ಸಾಕು, ಮತ್ತು ಅವನು ಹತ್ಕೊಂಡು ಹೋಗ್ತಾನೆ ಅವನು. ಸೊ ಅಂದರೆ ಒಬ್ಬರನ್ನ ಕೆಳಗೆ ಹಾಕಿ ಹೋಗುವಂಥ ನೇಚರ್ ಅಲ್ಲ, ಜೊತೆಗೆ ಬೆಳೆಯುವಂಥ ನೇಚರ್, ಆ ಅರ್ಥದಲ್ಲಿ ಹೇಳಿದ್ದು ನಾನು. ಸೊ ಅಲ್ಲಿಂದ ಒಂದು ಪ್ರಾಸೆಸ್ ಸ್ಟಾರ್ಟ್ ಆಯಿತು. ಆರ್ ಜೆ ಆದ, ಸೆಲೆಬ್ರಿಟಿ ಆರ್ ಜೆ ಆದ, ಒಂದಷ್ಟು ಫಿಲ್ಮ್ಸ್ ಮಾಡ್ದ. ಆ್ಯಂಡ್ ವೆನ್ ದ ಫಿಲ್ಮ್ಸ್ ಡಿಂಟ್ ವರ್ಕ್ ಗುಡ್, ಅವನು ಡೌನ್ ಆಗಿಲ್ಲ ಯಾವತ್ತೂ. ಅವನ ಫಿಲ್ಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವ, ಬಟ್ ಆ ಒಂದು ಡೇರಿಂಗಲ್ಲಿ ಪ್ರಮೋಟ್ ಮಾಡೋಕ್ಕೆ ಹೋಗ್ತಾ ಇದ್ದ ಥಿಯೇಟ್ರಿಗೆ, ಜನ ಸಂಪಾದಿಸಿದ. ಕೊರೋನಾ ಟೈಮಲ್ಲಿ ಕಿಟ್ ಕೊಟ್ಟ. ಆಮೇಲೆ ಏನು ಅವನ ಕೈಯಿಂದ ಆಗುತ್ತೆ ಅದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ಮಾಡಬೇಕು ಅವನಿಗೆ. ಸುಮ್ಮನೆ ಕೂತ್ಕೊಂಡು ಮಲಗುವಂಥ ವಿಷಯನೇ ಇಲ್ಲ ಅವನ ಹತ್ರ, ಏನಾದರೂ ಮಾಡ್ತಾ ಇರಬೇಕು ಅಂತ ಒಂದು ಆವೇಶ. ಮತ್ತು ಸೆಕೆಂಡ್ಲಿ ನಾವು ಜಾಸ್ತಿ ಹೇಗೆ ಕ್ಲೋಸ್ ಆದದಂತ ಹೇಳಿದರೆ, ನಾನು ಮತ್ತು ಅವನು ಜೊತೆಯಾಗಿ ಒಂದು ಸಿನಿಮಾ ಮಾಡ್ತಾಯಿದ್ವಿ, ಲಾಸ್ಟ್ ಬೆಂಚ್. ಅದು ಆಲ್ಮೋಸ್ಟ್ 5 ಇಯರ್ಸ್ ಆಯಿತು. ಗಿರ್ಗಿಟ್ಗಿಂತ ಮುಂಚೆ ನಾವು ಶೂಟ್ ಮಾಡಿದ್ವಿ. ಗಿರ್ಗಿಟ್ ಈಸ್ ರೂಪೇಶ್ ಶೆಟ್ಟಿಸ್ ಬ್ಲಾಕ್ ಬಸ್ಟರ್ ಸಿನಿಮಾ, ವೇರ್ ನಾನು ಮತ್ತು ಅವನ ಜೊತೆಯಾಗಿ ಆ ಸಿನಿಮಾಕ್ಕೆ ಚಿತ್ರಕಥೆ ಮಾಡಿದ್ವಿ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಸ್ಟ್ರಾಂಗ್ ಬಾಂಡಿಂಗ್. ಅದಕ್ಕಿಂತ ಮುಂಚೆ ಲಾಸ್ಟ್ ಬೆಂಚ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ನಾನು, ಪೃಥ್ವಿ ಅಂಬರ್ ಮತ್ತು ರೂಪೇಶ್. ಸೊ ಆವಾಗ ಗಿರ್ಗಿಟ್ ಕೂಡ ಆಗಿರಲಿಲ್ಲ. ಬಟ್ ಆ ಸೆಟ್ಟಲ್ಲಿ ನಾನು ಮತ್ತು ರೂಪೇಶ್ ತುಂಬ ಕ್ಲೋಸ್ ಆದ್ವಿ ಆ್ಯಂಡ್ ವಿ ಥಾಟ್ ವಿ ಶುಡ್ ಮೇಕ್ ಅ ಫಿಲ್ಮ್ ಟುಗೆದರ್ ಹಾಗೆ. ಸೊ ಆಮೇಲೆ ನಾವು ಗಿರ್ಗಿಟ್ಗೆ ಅವನ ಕತೆ ಇತ್ತು, ಆಮೇಲೆ ಜೊತೆ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಆ್ಯಂಡ್ ಫೈನಲಿ ಆ ಒಂದು ತುಳು ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನ್ ಸಿನಿಮಾ, ಅಂದರೆ 200+ ಡೇಸ್ ಓಡಿದಂಥ ಒಂದು ಸಿನಿಮಾ ಗಿರ್ಗಿಟ್ಗೆ. ಸೊ ಅದರಿಂದ ನಮ್ಮ ಅದು ಬ್ಲಾಕ್ ಬಸ್ಟರ್ ಆಯ್ತು ಅಂತೇಳಿ ನಾವು ಫ್ರೆಂಡ್ಸ್ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ತುಂಬ ಬಾಂಡಿಂಗ್ ಇತ್ತು. ಯಾಕಂತ ಹೇಳಿದ್ರೆ ಆ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನೀವು ಡೆವಲಪ್ ಮಾಡುವಂಥ ಒಂದು ಇಮೋಷನ್ಸ್ ಆಗಿರಲಿ, ಅದೊಂದು ಪ್ರೀತಿ, ಅದೊಂದು ಮಗು ಥರ. ಸೊ ಇನ್ಫ್ಯಾಕ್ಟ್ ನಾನು ಮತ್ತು ಅವನು ಮಾಡಬೇಕಾದ್ರೆ ಇಟ್ಸ್ ಆರ್ ಬೇಬಿ ಅಂತ ಹೇಳ್ಬೋದು ಹಾಗೆ. ಸೊ ಆ ಥರ. ಸೊ ಅಲ್ಲಿ ಒಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಯಿತು ಆ್ಯಂಡ್ ನನಗೆ ತುಂಬ ವಿಷಯದಲ್ಲಿ ಅವನು ಇನ್ಸ್ಪೈರ್ ಆಗಿದ್ದಾನೆ. ಗಿರ್ಗಿಟನ್ನು ಹೆಂಗೆ ಮಾರ್ಕೆಟಿಂಗ್ ಮಾಡ್ದ, ಹೆಂಗೆ ಶೂಟ್ ಮಾಡ್ದ, ಹೆಂಗೆ ಟೀಮ್ನ ಹ್ಯಾಂಡಲ್ ಮಾಡ್ದ, ಅಂದರೆ
ಮಾಡೋಕ್ಕಾಗತ್ತೆ ಅನ್ನೋದು. ಸೊ ಅದೇ ಪ್ರೇರಣೆ ನನಗೆ ಸಿಕ್ತು ಅವನ ಒಂದು ಮೋಟಿವೇಶನಿಂದ. ನಾನು ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮಾಡಿದೆ ಅದೇ ಒಂದು ಹೋಪಿಂದ. ಅಂದರೆ ಕಷ್ಟಪಟ್ಟು ಮಾಡಿದರೆ ಖಂಡಿತವಾಗ್ಲೂ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ರೂಪೇಶ್ ಹ್ಯಾಸ್ ವರ್ಕ್ಡ್ ವೆರಿ ಹಾರ್ಡ್ ಫಾರ್ ಗಿರ್ಗಿಟ್, ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟ. ಆ್ಯಂಡ್ ಸೇಮ್ ವೇ ನಾನು ಅದನ್ನು ನೋಡಿದೆ, ಹತ್ತಿರದಿಂದ ನೋಡಿದೆ, ಮಾತಾಡಿದೆ. ಆ್ಯಂಡ್ ಐ ಆಲ್ಸೋ ಡಿಡ್ ಅ ಸ್ಕ್ರಿಪ್ಟ್, ವಿ ಆಲ್ಸೋ ಡಿಡ್ ಅ ಫಿಲ್ಮ್ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್. ಒಂದೇ ಮಂತ್ರ, ಹಾರ್ಡ್ ವರ್ಕ್, ಹಾರ್ಟ್ ಆ್ಯಂಡ್ ಸೋಲ್ ಕೊಡಬೇಕು ಒಂದು ಯಾವತ್ತಿದ್ರೂ ಆಗುತ್ತೆ ಅಂತ. ಸೊ ಈ ಪಾಯಿಂಟ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವ್ನು ಪ್ರೂವ್ ಮಾಡ್ತಾ ಇದ್ದಾನೆ. ಹಿ ಹ್ಯಾಸ್ ಗಿವನ್ ಹಾರ್ಟ್ ಆ್ಯಂಡ್ ಸೋಲ್. ನನಗೊಂದು ಭಾರಿ ಡೌಟ್ ಇತ್ತು, ಅಂದರೆ ಆ ಮನುಷ್ಯ ರೂಪೇಶ್ ಒಬ್ಬನೇ ಎಲ್ಲೋ, ಅಂದರೆ ಸುಮ್ಮನೆ ಒಂದು ರೂಮಲ್ಲಿ ಕೂತ್ಕೊಂಡು ಹಾಲಲ್ಲಿ ಕೂತ್ಕೊಂಡು ಆ ಥರ ನೋಡಲೇ ಇಲ್ಲ ನಾನು. ಬಟ್ ನಾನು ಅಂದ್ಕೊಂಡೆ ಇವನು ಬಿಗ್ ಬಾಸ್ ಹೋಗ್ಬೇಕಾದ್ರೆ ಹೆಂಗಪ್ಪ ಮ್ಯಾನೇಜ್ ಮಾಡ್ತಾನೆ ಇದನ್ನೆಲ್ಲ ಅಂತ. ಅಂದರೆ ಪೇಷನ್ಸ್ ತುಂಬ ಕಮ್ಮಿ ಇತ್ತೀಚೆಗೆ ಅವನಿಗೆ. ಟೂ ಮಚ್ ಆಫ್ ಪ್ರೆಷರ್, ವರ್ಕ್ ಅಂತ ಹೇಳ್ತಾ ಇರ್ತಾನೆ. ಬಟ್ ದ ವೇ ಹಿ ಹ್ಯಾಸ್ ಶೋನ್ ಇಸ್ ಪರ್ಫಾರ್ಮೆನ್ಸ್ ಫ್ರಮ್ ಡೇ 1 ಟು ನಿನ್ನೆವರೆಗೆ, ಇಟ್ಸ್ ಅಮೇಝಿಂಗ್. ಖುಷಿ ಆಗುತ್ತೆ ನೋಡೋದಕ್ಕೆ. ಸೊ ನಥಿಂಗ್ ಮಚ್, ಮೋರ್ ಲವ್ ಟು ರೂಪೇಶ್ ಶೆಟ್ಟಿ. ಆ್ಯಂಡ್ ವಾಟ್ ಎವರ್ ಯು ಡೂ, ನಾನು ಒಬ್ಬ ಬಟ್ ಇಡೀ ನಮ್ಮ ತುಳುನಾಡಿನ ಒಂದು ಸಮಸ್ತ ಜನರ ಆಶೀರ್ವಾದ ಅಂತೂ ಖಂಡಿತ ಇದೆ. ಪ್ಲಸ್ ಇವಾಗ ಡಬಲ್ ಬೆನಿಫಿಟ್ ಏನಪ್ಪ ಅಂತ ಹೇಳಿದರೆ, ಇಡೀ ಕರ್ನಾಟಕದವರ ಆಶೀರ್ವಾದ ನಮ್ಮ ರೂಪೇಶ್ಗೆ ಸಿಗ್ತಾ ಇದೆ. ಆ್ಯಂಡ್ ಫಾರ್ ಬೀಯಿಂಗ್ ಜೆನ್ವಿನ್ ಎಲ್ಲಿ ಇರ್ತಾರೆ ಜೆನ್ವಿನ್ ಆಗಿ, ಅಲ್ಲಿ ಜನ ಇರ್ತಾರೆ, ಅಲ್ಲಿ ಆಶೀರ್ವಾದ ಇರುತ್ತೆ ಆ್ಯಂಡ್ ಜನ ಲೈಕ್ ಮಾಡ್ತಾರೆ. ಈಗ ರೂಪೇಶ್, ನೀವು ತುಂಬ ವರ್ಷದ ಗೆಳೆಯರು ಅಂತ ಹೇಳಿದ್ರಿ. ಫಸ್ಟ್ ಡೇ ನೀವು ರೂಪೇಶನ್ನು ಎಲ್ಲಿ ನೋಡಿದ್ದು? ನಿಮ್ಮ ಬಾಂಡಿಂಗ್ ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂತ? ಕಾಲೇಜ್ ಡೇಸ್ ಅವ್ರು ಅಥವಾ ಅದಕ್ಕಿಂತ ಹಿಂದೆ? ಕಾಲೇಜ್ ಡೇಸಲ್ಲಿ ಅಷ್ಟು ಬಾಂಡಿಂಗ್ ಇರಲಿಲ್ಲ. ಗೊತ್ತಿತ್ತು ಅವನು ಆ್ಯಂಕರಿಂಗ್ ಎಲ್ಲ ಮಾಡ್ತಿದ್ದ, ನಾನು ಒಂದು ಚಾನಲಲ್ಲಿ, ಅವನ ಚಾನಲ್ ಬೇರೆ ನನ್ನ ಚಾನಲ್ ಬೇರೆ, ನಾವು ಮಾಡ್ತಾಯಿದ್ವಿ. ಬಟ್ ಯಾವತ್ತಿದ್ರೂ ನನಗಿಂತ ಒಂದು 4-5 ಸ್ಟೆಪ್ ಅವನ ಮೇಲೇ ಇದ್ದ ಯಾವಾಗಲೂ. ಆ್ಯಂಡ್ ಅಷ್ಟು ಡೆಡಿಕೇಶನ್ ಇತ್ತು ಅವನು. ತುಂಬ ಶೋಸ್ ಮಾಡ್ತಿದ್ದ. ಆ್ಯಂಡ್ ಸೋಲೋ ಆಗಿ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತಿದ್ದ. ವಿ ಟು ಅಡ್ಮೈರ್ ಹಿಮ್. ಆಗ್ಬೋದು ಅವ ಒಬ್ಬನೇ ಏನೆಲ್ಲ ಮಾಡ್ತಾನೆ ಆ ಥರ ಎಲ್ಲ ಅಂದ್ಕೊಂಡಿದ್ದೆ ನಾನು ಮನಸ್ಸಲ್ಲಿ. ಆಗ್ಬೋದು ಅವ್ನು ರಿಯಲಿ, ನನ್ನ ಜೊತೆ ಇಷ್ಟೊಂದು ಟೀಮ್ ಇದ್ದು ನಾನು ಏನೂ ಮಾಡಿಲ್ಲ, ಆ ಥರ ಎಲ್ಲ ಆಗ್ತಾಯಿತ್ತು. ಆ್ಯಂಡ್ ದ್ಯಾಟ್ಸ್ ಅ ಪಾಸಿಟಿವ್ ವೇ ಐ ಆಮ್ ಸ್ಪೀಕಿಂಗ್, ಪಾಸಿಟಿವ್ ಅಬೌಟ್ ರೂಪೇಶ್ ಶೆಟ್ಟಿ. ಸೊ ಆಮೇಲೆ ನಾವು ಕ್ಲೋಸ್ ಆದದ್ದು ಲಾಸ್ಟ್ ಬೆಂಚ್ ಸಿನಿಮಾದಲ್ಲಿ. ಆ್ಯಕ್ಚುಲಿ ತುಂಬ ಆರ್ಟಿಸ್ಟ್ ಇದ್ದರು. ಆ್ಯಂಡ್ ಕೆಲಸ ಸ್ವಲ್ಪ ಕಡಿಮೆ ಇತ್ತು ನಮಗೆಲ್ಲ ಜೊತೆಗೆ. ಆಗ ನಾವು ಹರಟೆ ಹೊಡೆಯೋದು, ಮಾತಾಡೋದು, ದೆನ್ ಸಿನಿಮಾ ಬಗ್ಗೆ ಮಾತಾಡೋದು, ಇದೆಲ್ಲ ಸುಮ್ಮನೆ ಹರಟೆ ಹೊಡೆಯೋಲ್ಲ, ಏನಾದರೂ ಕ್ರಿಯೇಟಿವ್ ಮಾತಾಡ್ತಾ ಇರ್ತಾನೆ. ಸೊ ಆವಾಗ ನಮಗೆ ಗಿರ್ಗಿಟ್ ಮಾಡಬೇಕು ಅಂತ ಅನಿಸೋದು. ಫ್ರಮ್ ದೇರ್ ನಮ್ಮ ಬಾಂಡಿಂಗ್ ಸ್ಟಾರ್ಟ್ ಆಯಿತು. ಸೊ ಈಗ ನೀವು ಇಬ್ಬರು ಸೇರಿ ಒಂದು ತುಳು ಸಿನಿಮಾ ಮಾಡ್ತೀರಾ. ಸಿನಿಮಾ ಒಂದು ದೊಡ್ಡ ಇತಿಹಾಸನ ತುಳುವಲ್ಲಿ ಸೃಷ್ಟಿಯಾಗುತ್ತೆ. ಆ ಸಿನಿಮಾದ ಸ್ಟಾರ್ಟಿಂಗ್ ಡೇಸ್, ಈಗ ಯಾರನ್ನು ಮೊದಲು ಅಪ್ರೋಚ್ ಮಾಡಿದ್ರು ಒಂದು ಸಿನಿಮಾ ಮಾಡಬೇಕು ಅಂತ, ಆ ಪ್ರೊಸೆಸ್ ಹೇಗೆ ನಡೀತು ಗಿರ್ಗಿಟ್ಟಿದ್ದು? ಗಿರ್ಗಿಟ್ಟಿದ್ದು ಪ್ರೊಸೆಸ್, ಸ್ಕ್ರಿಪ್ಟ್ ಅಂದರೆ ಪ್ರಸನ್ನನ ಡೈಲಾಗ್ ಬರೋದಕ್ಕಿಂತ ಮುಂಚೆ ನಾನು, ರೂಪೇಶ್ ಮತ್ತು ನವೀನ್ ಇದ್ದರು, ನವೀನ್ ಶೆಟ್ಟಿ. ಅಂದರೆ ನಾವಿಬ್ಬರೂ ಬರೆಯಲ್ಲ. ನಮ್ಮ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ವಿ ಡೋಂಟ್ ರೈಟ್. ಎಲ್ಲ ತಲೆಯಲ್ಲಿರುತ್ತೆ. ಆ್ಯಂಡ್ ಜಸ್ಟ್ ಕೀ ಪಾಯಿಂಟ್ಸ್ ನಾವು ನೋಟ್ ಮಾಡ್ಕೊಳ್ತೇವೆ. ಆ್ಯಂಡ್ ನವೀನ್ ಆಗ ಸ್ವಲ್ಪ ಬರಿತಾ ಇದ್ದು, ಅಂದರೆ ಏನು ಐಡಿಯಾಸ್ ಬರುತ್ತೆ, ಜಸ್ಟು ಬ್ರಷ್ ಅಪ್ ದ ಐಡಿಯಾಸ್, ಅಂದರೆ ಒಂದಷ್ಟು ಐಡಿಯಾಸ್ಗಳಂತಂದು ಹಾಕೋದು, ಆಮೇಲೆ ಒಂದು ಸ್ಕೆಲಿಟನ್ ಥರ ಮಾಡೋದು. ಸೊ ಆ ಸ್ಕೆಲಿಟನ್ ಬರಬೇಕಾದ್ರೆ ಒಂದು ಸ್ಕ್ರಿಪ್ಟ್ಗೆ ನಾವು ಬೀಚಲ್ಲಿ ಕೂತ್ಕೊಂಡಿದ್ದೇವೆ ಕ್ಲೈಮ್ಯಾಕ್ಸ್ ಸೀನ್ನ ಪ್ಲ್ಯಾನ್ ಮಾಡೋದಕ್ಕೆ, ಕಾರಲ್ಲಿ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆದಿದ್ದೇವೆ. ನವೀನ್ ಶೆಟ್ಟಿ ಅವರ ಆರ್ಯನ್ಸ್ ಡಾನ್ಸ್ ಕ್ಲಾಸಲ್ಲಿ ಸೈಡಲ್ಲಿ ಒಂದು ಬೆಂಚ್ ಇದೆ, ಅಲ್ಲಿ ಕೂತ್ಕೊಂಡು ಬರೆದಿದ್ದೇವೆ. ಆ್ಯಂಡ್ ಕೆಲವೊಂದು 2-3 ಲೊಕೇಶನ್ ಅಲ್ಲಿ ಕೂತ್ಕೊಂಡು ನಾವು ಬರೆದಿದ್ದೇವೆ. ಆ್ಯಂಡ್ ಒಂದು ಕರೆಕ್ಟ್ ನೋಡಿದರೆ 1 ವಾರದಲ್ಲಿ ನಮ್ಮದು ಸ್ಕ್ರಿಪ್ಟ್ ಮುಗ್ದು ಹೋಗಿತ್ತು. ಬಟ್ ನಾವು ಅದನ್ನು 1 ತಿಂಗಳು ನಾವು, ಅಂದರೆ ಅವ್ನು ಬ್ಯುಸಿ ಇದ್ದ ಪ್ರೋಗ್ರಾಮ್, ಇಲ್ಲಾಂದರೆ ನಾನು ಬ್ಯುಸಿ ಇರ್ತಿದ್ದೆ. ಬಟ್ ವಿ ಟು ಮೀಟ್ ಆ್ಯಂಡ್ ವಿ ಟು ಡಿಸ್ಕಸ್. ಆ್ಯಂಡ್ ಅದಕ್ಕೆ ಟೈಮ್ ಕೊಟ್ಟು ಒಂದು ಸ್ಕೆಲಿಟನ್ ಮಾಡಿದ ಮೇಲೆ ದೆನ್ ಪ್ರಸನ್ನ ಶೆಟ್ಟಿ ಟೇಕ್ ಓವರ್. ಅವ್ರು ಬಂದ ಮೇಲೆ ಇನ್ನೂ ಒಳ್ಳೆಯದಾಯಿತು ಅವರ ಡೈಲಾಗ್ಸಿಂದ. ಆ್ಯಂಡ್ ತುಂಬ ಪವರ್ ಬಂತು ಅದಕ್ಕೆ. ದೆನ್ ಆ್ಯಕ್ಚುಲಿ ನಾನು ಮತ್ತು ರೂಪೇಶ್ ಗಿರ್ಗಿಟ್ ಸಿನಿಮಾ ಡಿರೆಕ್ಟ್ ಮಾಡಬೇಕಿತ್ತು ಆ ಟೈಮಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದು ಭಾಗ್ಯ ಇರಲಿಲ್ಲ. ಯಾಕಂತ ಹೇಳಿದರೆ ಐ ಜಸ್ಟ್ ಕ್ವಿಟ್ ಇಟ್. ಯಾಕಂತೇಳಿ ನನ್ನ ತಂಗಿ ಮದುವೆ ಆ ಟೈಮಲ್ಲಿ. ಸೊ ದ್ಯಾಟ್ಸ್ ಅ ವೆರಿ ಬಿಗ್ ಡ್ರೀಮ್ ಫಾರ್ ಮಿ. ಸೊ ಅದಕ್ಕೋಸ್ಕರ ನಾನು ರೂಪೇಶ್ ಹತ್ರ ಮಾತಾಡಿ ಈ ಥರ ಇದೆ, ಸ್ಕ್ರಿಪ್ಟ್ ತನಕ ನಾನು ಕರೆಕ್ಟಾಗಿ ಪಂಕ್ಚುವಲ್ ಆಗಿ ವರ್ಕ್ ಮಾಡಿದೆ. ದೆನ್ ಸಿನಿಮಾಗೆ ನನ್ನಿಂದ ಎಫೆಕ್ಟ್ ಆಗಬಾರ್ದು. ಯಾಕಂತ ಹೇಳಿದ್ರೆ ವೆಡ್ಡಿಂಗ್ ಟೈಮಲ್ಲಿ ನಾವು ಬ್ಯುಸಿ ಇರ್ತೇವೆ, ಇಲ್ಲಿ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸಿನಿಮಾ ಹ್ಯಾಸ್ ಇಟ್ಸ್ ಓನ್ ಪವರ್. ಸೊ ಅದಕ್ಕೋಸ್ಕರ ಐ ಸಜೆಸ್ಟೆಡ್ ರಾಕೇಶ್ ಕದ್ರಿ. ಹಾಗೆ ಸೊ ರಾಕೇಶ್ ಕದ್ರಿ ಬಂದ ಮೇಲೆ ಅದು ಇನ್ನೂ ವಾವ್ ಆಯಿತು. ಐ ಫೀಲ್ ನನಗಿಂತ ಜಾಸ್ತಿ ಡಿಸರ್ವಿಂಗ್ ರಾಕೇಶ್ ಕದ್ರಿ, ಬಿಕಾಸ್ ಹಿ ಈಸ್ ದ ಡಿರೆಕ್ಟರ್. ನನಗೆ ಅಷ್ಟೊಂದು ಕ್ರೇಜ್ ಇಲ್ಲ ಡಿರೆಕ್ಟ್ ಮಾಡುವಂಥದ್ದು. ಬಟ್
ನನಗೆ ಅದು ರಿಗ್ರೆಟು ಇಲ್ಲ ನಾನು ಮಾಡಿಲ್ಲ ಅಂತೇಳಿ. ಯಾಕೆಂದರೆ ಇಟ್ಸ್ ನಾಟ್ ಮೈ ಬ್ರೆಡ್ ಆ್ಯಂಡ್ ಬಟರ್. ನಾನೊಬ್ಬ ಆ್ಯಕ್ಟರ್ ಆಗಿರೋದಕ್ಕೇ ನಾನು ಖುಷಿ ಪಡ್ತೇನೆ. ಸೊ ರಾಕೇಶ್ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಸೊ ದೆನ್ ರಾಕೇಶ್ ಡಿಡ್ ಇಸ್ ವೆರಿ ಬೆಸ್ಟ್. ರೂಪೇಶ್ಗೂ ಲೈಟ್ ಆಯಿತು, ಯಾಕಂತ ಹೇಳಿದರೆ ರಾಕೇಶ್ ಕದ್ರಿ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಟೆಕ್ನಿಕಲ್ ಸ್ಕಿಲ್ಸ್. ಸೊ ಅದು ಮ್ಯಾಚ್ ಆಯಿತು. ಆಗೋದೆಲ್ಲ ಒಳ್ಳೇದಕ್ಕಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ. ಬಟ್ ಸ್ಟಿಲ್ ರೂಪೇಶ್ ಆ್ಯಂಡ್ ನಾವು ರೆಗ್ಯುಲರಾಗಿ ಫೋನಲ್ಲಿ ಮಾತಾಡೋದಿಲ್ಲ, ಅಥವಾ ರೆಗ್ಯುಲರಾಗಿ ನಾವು ಮೀಟ್ ಆಗೋದಿಲ್ಲ. ಬಟ್ ದಟ್ ಕನೆಕ್ಷನ್ ಆ್ಯಂಡ್ ಬಾಂಡಿಂಗ್, ನನ್ನ ಕಷ್ಟ ಇದ್ದಾಗ ನಾನು ಅವ್ನಿಗೆ ಫೋನ್ ಮಾಡ್ತೇನೆ, ಅವ್ನ ಕಷ್ಟ ಇದ್ದಾಗ ನಾನು ಫೋನ್ ಮಾಡ್ತೇನೆ, ನನಗೇನಾದ್ರು ಸಜೆಷನ್ ಬೇಕಾದ್ರೆ ಅವ್ರ ಹತ್ರ ಕೇಳ್ತೀನಿ ನಾನು, ಅವ್ನು ಹೇಳ್ತಾನೆ, ಈಸ್ ರೆಡಿ ಟು ಹೆಲ್ಪ್. ಸೊ ದ್ಯಾಟ್ ಈಸ್ ಅ ಬಾಂಡಿಂಗ್ ವಿ ಶೇರ್ ಇನ್ ದ ಇಂಡಸ್ಟ್ರಿ. ಆ್ಯಂಡ್ ನಮ್ಮ ತುಳುನಾಡಿನ ಜನ ಇಬ್ಬರನ್ನು ಕೂಡ ಪ್ರೀತಿ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಏನು ಬೇಕು. ಸೊ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಇಷ್ಟು ವರ್ಷದ ಫ್ರೆಂಡ್ಶಿಪ್ ಅಂತ ಹೇಳಿದ್ರಿ, ಯಾವುದಾದ್ರೂ ಒಂದು ಸ್ಪೆಷಲ್ ಮೂಮೆಂಟ್ ಅಥವಾ ಸ್ಪೆಷಲ್ ಮೆಮೊರಿ ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ರೂಪೇಶ್ ಜೊತೆಗೆ ನಡೆದದ್ದು ಯಾವುದಾದ್ರೂ ಇದೆಯಾ? ರೂಪೇಶ್ನ ಸಕ್ಸಸ್ ಇಸ್ ಮೈ ಮೆಮೊರಿ. ಯಾಕಂತ ಹೇಳಿದರೆ ಒಂದು ವೇಳೆ ಅವ್ನು ಹಾರ್ಡ್ ವರ್ಕ್ ಮಾಡಿ ಅವನಿಗೆ ಸಕ್ಸಸ್ ಸಿಗೋದಿದ್ರೆ ಅದು ಧರ್ಮ ಅಲ್ಲ ಆ್ಯಕ್ಚುಲಿ. ಸೊ ಅವನಿಗೆ ಏನಾಯಿತು ಅಂತ ಹೇಳಿದರೆ, ಯಾವಾಗ ಅವನ್ನ 100 ಡೇಸ್ ನಾನು ನೋಡಿದೆ, ಗಿರ್ಗಿಟ್ ಸಿನಿಮಾ ಹಿಟ್ ಆಯಿತು, ನನಗೆ ಅದಕ್ಕಿಂತ ಹೆಚ್ಚು ಮೆಮೊರೇಬಲ್ ಮೂಮೆಂಟ್ ಯಾವುದೂ ಇಲ್ಲ. ಆ್ಯಂಡ್ ವೆನ್ ಹಿ ಗಾಟ್ ಸೆಲೆಕ್ಟೆಡ್ ಫಾರ್ ಬಿಗ್ ಬಾಸ್, ಸೊ ಆವಾಗಲೂ ನನಗೆ ಖುಷಿ ಆಯಿತು ತುಂಬ. ಏನಾದರೂ ಮಾಡ್ತಾನೆ ಈ ನನ್ನ ಮಗ ಅಂತ ಹೇಳಿ. ಸೊ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಒಂದು ಏನಾದರೂ ಟ್ರೈ ಮಾಡ್ತಾ ಇರ್ತಾನೆ. ಮತ್ತು ಏನು ಅವ್ನು ಮಾಡ್ತಾನೆ ಅದರಲ್ಲಿ 100% ಅವನಿಗೆ ಒಳ್ಳೆಯದಾಗುತ್ತೆ. ಯಾಕಂತ ಹೇಳಿದರೆ ಹಾರ್ಟ್ ಆ್ಯಂಡ್ ಸೋಲ್ ಕೊಡ್ತಾನೆ ಅವನು. ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ರೂಪೇಶ್ ಶೆಟ್ಟಿ. ಸೊ ನಿಮಗೆ ಬಿಗ್ ಬಾಸ್ ಬಗ್ಗೆ ಗೊತ್ತಿತ್ತ, ಈಗ ಅವರು OTTಗೆ ಹೋಗ್ತಾರೆ ಅಂತ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾರೆ, ನಿಮ್ಮ ಹತ್ರ ಏನಾದರೂ ಸ್ಪೆಷಲ್ ಮೂಮೆಂಟನ್ನು ಹಂಚ್ಕೊಂಡಿದ್ರ? ದೇವರಾಣೆ ಹೇಳಿಲ್ಲ, ಅವನು ಹೇಳಿಲ್ಲ ನಾನು ಬಿಗ್ ಬಾಸ್ ಹೋಗ್ತೇನೆ ಅಂತ ಹೇಳಿದರೆ. ಬಿಕಾಸ್ ಅದಕ್ಕೆ ಒಂದು ಪ್ರೊಫೆಷ್ನಲ್ ವೇ ಅಂತ ಇದೆ, ಅಂದರೆ ಅದು ಸೀಕ್ರೆಟ್ ಆಗಿ ಇರಬೇಕು, ಮತ್ತೇ ಗೊತ್ತಾಗಬೇಕು ಅಂತೇಳಿ. ಅದರಲ್ಲಿ ನೋಡಿ ನಾನು ಹೇಳಿದೆಲ್ಲ, ಹಾರ್ಟ್ ಆ್ಯಂಡ್ ಸೋಲ್, ಅದು ಸತ್ರು ಬಿಟ್ಕೊಡಲ್ಲ. ಸೊ ಅವನು ಯಾವತ್ತೂ ಹೇಳಿಲ್ಲ ಬಿಗ್ ಬಾಸ್ ಹೋಗ್ತೇನೆ ಅಂತ. ಇಟ್ ವಾಸ್ ಆಲ್ ಆಫ್ ಸಡನ್ ಆ್ಯಂಡ್ ಶಾಕಿಂಗ್, ಬಟ್ ವೆರಿ ಹ್ಯಾಪಿ ಫಾರ್ ರೂಪೇಶ್ ಶೆಟ್ಟಿ. ಇನ್ನೇನು ಮಾಡ್ತಾನೆ ನಮ್ಮ ರೂಪೇಶ, ಇನ್ನೇನು ಮಾಡ್ತಾನೆ ನಮ್ಮ ರಾಕ್ ಸ್ಟಾರ್, ಬಿಗ್ ಬಾಸ್ಗೆ ಹೊರಟಿದ್ದಾನೆ ಅಂತ ಆ ಥರ. ಸೊ ಖುಷಿ ಇದೆ. ಸೊ ಇವಾಗ ತುಂಬ ಚೆನ್ನಾಗಿ ಆಡಿ ಫಿನಾಲೆಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇಷ್ಟು ದಿನದ ಜರ್ನಿನ ಏನಾದರೂ ನೋಡಿದ್ದೀರಾ OTTಲಿ ಬಿಗ್ ಬಾಸ್? ಡೆಫಿನೆಟ್ಲಿ. ನನ್ನ ಒಂದು 246 GB ಆಲ್ಮೋಸ್ಟ್ ಒಂದು 25% ಅವನದೇ ಕತೆ ಇದೆ. ಎಲ್ಲ ಈ ಸ್ಟೋರೀಸ್ ಆಗಿರಲಿ, ಅಥವಾ ಪೋಸ್ಟ್ ಆಗಿರಲಿ, ಅಥವಾ ಅವ್ನು ಮಾಡಿದಂಥ ಅಚೀವ್ಮೆಂಟ್ಸ್ ಆಗಿರಲಿ, ಅಥವಾ ವೋಟಿಂಗ್ ರಿಕ್ವೆಸ್ಟ್ ಆಗಲಿ, ಅದೆಲ್ಲ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ನಾವು ಶೇರ್ ಮಾಡ್ತಾ ಇರ್ತೇವೆ. ಆ್ಯಂಡ್ ನೀವು ಕೂಡ ಶೇರ್ ಮಾಡ್ತಾ ಇರ್ತೀರಿ. ಎಲ್ಲರೂ ನಮ್ಮ ತುಳುನಾಡಿನವರು, ರಾಕ್ ಸ್ಟಾರ್ ಅಭಿಮಾನಿಗಳು ಆ್ಯಂಡ್ ರಾಕ್ ಸ್ಟಾರ್ ಹಿತೈಷಿಗಳು, ರೂಪೇಶ್ ಅವರನ್ನು ಪ್ರೀತಿ ಮಾಡೋರು ಎಲ್ಲರೂ ಕೂಡ ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಮೀ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವನು ಫೈನಲಲ್ಲಿದ್ದಾನೆ ಅವನು ಬಿಗ್ ಬಾಸಲ್ಲಿ. ಈಸ್ ದ ಫಸ್ಟ್ ಕಂಟೆಸ್ಟೆಂಟ್ ಟು ಕ್ವಾಲಿಫೈ ಫಾರ್ ದ ಫಿನಾಲೆ. ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದರೆ, ಸೊ ವೋಟಿಂಗ್ ಎಲ್ಲ ಇರಬೇಕಾದ್ರೆ ಒಂದು ದಯವಿಟ್ಟು ಎಲ್ಲರೂ ವೋಟ್ ಮಾಡಬೇಕು. ಯಾಕಂದರೆ ಹೇಳಿದರೆ ಅವನೆಷ್ಟೋ ಪ್ರಯತ್ನ ಮಾಡಿದ್ರು ಅವನ ಪರ್ಫಾರ್ಮೆನ್ಸ್ ಲೆವೆಲಲ್ಲಿ ಇನ್ನೊಂದು ಏನೋ ಒಂದು ಅವನಿಗೆ ಎಕ್ಸ್ಟ್ರಾ ಬೇಕು, ಅದು ನಮ್ಮಿಂದ ಸಿಗುವಂಥದ್ದು. ಸೊ ನಾವೆಲ್ಲ ಜೊತೆಗೆ ಸೇರಿ ಅವನಿಗೆ ಸಪೋರ್ಟ್ ಮಾಡುವ. ಆ್ಯಂಡ್ ಬಹುಶಃ ಈ ಈಸ್ ಮ್ಯಾಂಗ್ಳೂರ್ಸ್ ಪ್ರೈಡ್, ಅಂದರೆ ರೂಪೇಶ್ ಶೆಟ್ಟಿ ಇಸ್ ರೆಪ್ರೆಸೆಂಟಿಂಗ್ ನಮ್ಮ ತುಳುನಾಡು. ಸೊ ಹಾಗಾಗಿ ತುಳುವೇರು ಮಾತೆರ್ಲ ಅರೆಗೆ ಓಟ್ ಪಾಡೋಡು, ಅರೆಗೆ ವಿನ್ ಆಯರೆ ನಿಕ್ಲು ಹೆಲ್ಪ್ ಮಲ್ಪೋಡು. ಆ್ಯಂಡ್ ನಿಕ್ಲ ಪವರ್ ಪ್ರೇಯರ್ಸ್ ಅರ್ನೊಟ್ಟಿಗೆ ಒಪ್ಪಾಡು. ಆ್ಯಂಡ್ ಆರೊಂಜಿ ಬಿಗ್ ಬಾಸ್ದ ವಿನ್ ಆದ ಪಿದಾಯಿ ಬರೋಡು ಒಂದು ಯಾನ್ಲಕ್ಕೆ ಏನೊಂದಿಲ್ಲ. ಆ್ಯಂಡ್ ಅಂಚನೆ ಕರ್ನಾಟಕದವರು ಕೂಡ ದಯವಿಟ್ಟು ನಮ್ಮ ರೂಪೇಶ್ಗೆ ನೀವು ಸಪೋರ್ಟ್ ಮಾಡಬೇಕು. ನಮ್ಮ ರೂಪೇಶ್ ಇದ್ದ ಇವಾಗ ಕರ್ನಾಟಕದ ರೂಪೇಶ್ ಆಗಿದ್ದಾನೆ ಅವನು. ಸೊ ನಿಮ್ಮ ಪ್ರೀತಿ ಆ್ಯಂಡ್ ಅಭಿಮಾನ ಯಾವಾಗಲೂ ನನ್ನ ಗೆಳೆಯನ ಮೇಲೆ ಇರಲಿ, ರೂಪೇಶ್ ಶೆಟ್ಟಿಯ ಮೇಲೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಷ್ಟರವರೆಗೆ ನಮ್ಮ ಈ ಒಂದು ಕಥೆನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಶಿಂಗ್ ರಾಕ್ ಸ್ಟಾರ್ ರೂಪೇಶ್ ವೆರಿ 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 ಆಲ್ ದ ಬೆಸ್ಟ್ ಆ್ಯಂಡ್ ಮಚ್ ಪ್ರೇಯರ್ಸ್ ಫಾರ್ ಅ ಬಿಗ್ ವಿನ್ ಆಫ್ ಬಿಗ್ ಬಾಸ್.